ಶ್ರೀ ಮಹಾನಸ ಮಾರಿಕಾಂಬಾ ದೇವಸ್ಥಾನ ಶ್ರೀ ಕ್ಷೇತ್ರ ಕಾಲ್ತೋಡು ಶ್ರೀ ಕ್ಷೇತ್ರದಲ್ಲಿ ಶರನ್ನವರಾತ್ರಿ ಮಹೋತ್ಸವದ ಅಂಗವಾಗಿ ಅಕ್ಟೋಬರ್ 7ರ ಗುರುವಾರದಿಂದ ಅಕ್ಟೋಬರ್ 15ರ ಶುಕ್ರವಾರದವರೆಗೆ ವಿವಿಧ ಪೂಜ್ಯ ಕಾರ್ಯಕ್ರಮಗಳು ನೆರವೇರಲಿದ್ದು ಅಕ್ಟೋಬರ್ 14ರ ಗುರುವಾರದಂದು ಮಹಾನ್ ಸಂತರ್ಪಣೆ ಕಾರ್ಯಕ್ರಮ ಜರುಗಲಿರುವುದು. ನವರಾತ್ರಿಯ ಮೊದಲ ದಿನವಾದ ಗುರುವಾರದಂದು ಶ್ರೀ ಮಾರಿಕಾಂಬಾ ಯುವಕ ಮಂಡಲ ಕಾಲ್ತೋಡು ಇದರ ವತಿಯಿಂದ ಸೇವಾ ಕೌಂಟರ್ ಅನ್ನು ಕೊಡುಗೆಯಾಗಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಮಾರಿಕಾಂಬಾ ಯುವಕ ಮಂಡಲದ ಗೌರವಾಧ್ಯಕ್ಷರಾದ ಅಣ್ಣಪ್ಪ ಶೆಟ್ಟಿ ಬಟ್ವಾಡಿ, ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ, ಕಾರ್ಯದರ್ಶಿ ಮಾಲಿಂಗಾಚಾರ್ಯ, ಖಜಾಂಚಿ ಪ್ರದೀಪ್ ಶೆಟ್ಟಿ, ಮಂಜಯ್ಯ ಶೆಟ್ಟಿ, ಮಧುಸೂದನ್ ನಾಯಕ್, ಆಡಳಿತ ಮುಖ್ಯಸ್ಥರಾದ ಗಣೇಶ್ ಶೆಟ್ಟಿ ಕಾಲ್ತೋಡು, ಪ್ರಧಾನ ಅರ್ಚಕರಾದ ರಾಮಯ್ಯ ಹಾಗೂ ಯುವಕ ಮಂಡಲದ ಸರ್ವ ಸದಸ್ಯರು ಮತ್ತು ಭಕ್ತಾಭಿಮಾನಿಗಳು ಉಪಸ್ಥಿತರಿದ್ದರು. ಈಗಾಗಲೇ ಬಹಳಷ್ಟು ಬಡ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಧನ ಸಹಾಯ ಮಾಡುವಂಥದ್ದು ಹಾಗೂ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುವಂಥದ್ದು ತುಂಬ ಕಾರ್ಯಕ್ರಮವನ್ನು ಈಗಾಗಲೇ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಕೂಡ ನಮ್ಮೂರಿನ ದೇವಸ್ಥಾನ ಮಾರಿಕಾಂಬಾ ಯೋಗ ಮಂಡಲವನ್ನು ಹೆಸರನ್ನು ಇಟ್ಟುಕೊಂಡು ಇವತ್ತು ಈ ನಮ್ಮ ದೇವಸ್ಥಾನಕ್ಕೆ ಬಹಳ ವಿಶೇಷವಾಗಿ ಬಹುಶಃ ಇದು ಉಗ್ರಹಣ ಅಲ್ಲ, ಎಲ್ಲ ಯೋಗಗ್ರಹಣ 500,000 ರವಿರಾಜ್, ವಿ4 ನ್ಯೂಸ್, ಪೈಂತೂರು.